ಮಂಗಳೂರಿನಲ್ಲಿ ಫೆಬ್ರವರಿ 25ರಂದು ಎನ್ಆರ್ಸಿ ವಿರೋಧಿಸಿ ನಡೆಯಲಿರುವ ಬೃಹತ್ ಪ್ರತಿಭಟನೆಯಲ್ಲಿ ಪ್ರಮುಖ ಭಾಷಣಕಾರರಾಗಿ ಭಾಗವಹಿಸಬೇಕಾಗಿದ್ದ ಅಮುಲ್ಯಾಲಿಯೋನ್ ಹೆಸರನ್ನ ಕೈಬಿಟ್ಟು ಆಕೆಗೆ ಕಾದಿರಿಸಿದ್ದ ವಿಮಾನ ಟಿಕೆಟ್ ಕೂಡ ರದ್ದುಪಡಿಸಲಾಗಿದೆ ಅಂತ ಪ್ರತಿಭಟನೆಯ ಉಸ್ತುವಾರಿ ವಹಿಸಿಕೊಂಡ ಮಾಜಿ ಮೇಯರ್ ಅಶ್ರಫ್ ಅವರು ತಿಳಿಸಿದ್ದಾರೆ. ಈ ಕುರಿತು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಸ್ಲಿಂ ಐಕ್ಯತಾ ವೇದಿಕೆಯ ನೇತೃತ್ವದಲ್ಲಿ ಮಂಗಳೂರಿನ ಕುದ್ರೋಳಿ ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ಈ ಪ್ರತಿಭಟನೆ ನಡೆಯಲಿದ್ದು, ಪ್ರತಿಭಟನಾ ಸಭೆಯಲ್ಲಿ ನಿನ್ನೆ ಪಾಕ್ ಪರ ಘೋಷಣೆ ಕೂಗಿದ ಅಮೂಲ್ಯ ಪ್ರಮುಖ ಭಾಷಣ ಮಾಡಬೇಕಾಗಿತ್ತು. ಅದಕ್ಕಾಗಿ ಆಕೆಗೆ ಬೆಂಗಳೂರಿನಿಂದ ಮಂಗಳೂರಿಗೆ ಬರಲು ವಿಮಾನದ ಟಿಕೆಟ್ ಕೂಡ ಬುಕ್ ಮಾಡಿದ್ವು. ಆದರೆ ನಿನ್ನೆ ಪಾಕ್ ಪರ ಅಮೂಲ್ಯ ಘೋಷಣೆ ಕೂಗಿ ದೇಶದ್ರೋಹ ಎಸಗಿದ್ದಾಳೆ. ಈ ಹಿನ್ನೆಲೆಯಲ್ಲಿ ಅಮೂಲ್ಯ ಹೆಸರು ನಮೂದಿಸಿ ಮುದ್ರಿಸಿದ್ದ ಪ್ರತಿಭಟನೆಯ ಆಮಂತ್ರಣ ಪತ್ರಿಕೆಯನ್ನ ಹಂಚದೆ ಅಮೂಲ್ಯ ಹೆಸರು ಇಲ್ಲದ ಹೊಸ ಆಮಂತ್ರಣ ಪತ್ರಿಕೆ ಮುದ್ರಿಸಲಾಗಿದೆ. ಅಲ್ಲದೆ ವಿಮಾನ ಟಿಕೆಟ್ ಕೂಡ ರದ್ದುಪಡಿಸಲಾಗಿದೆ ಅಂತ ಅಶ್ರಫ್ ಸ್ಪಷ್ಟಪಡಿಸಿದರು. ನಿನ್ನೆ ಈ ಘಟನೆಯನ್ನು ಬೆಂಗಳೂರು ನಾವು ವೀಕ್ಷಿಸಿ ಸಡನ್ಲಿ ಅವರನ್ನು ನಾವು ಫ್ಲೈಟ್ ಟಿಕೆಟ್ ಕೂಡ ಅವರಿಗೆ ಮಾಡಿದ್ದೇವೆ ಮತ್ತು ಇನ್ವಿಟೇಷನಲ್ಲಿ ಕೂಡ ಅವರನ್ನು ಪ್ರಿಂಟ್ ಮತ್ತು ಇನ್ವಿಟೇಷನ್ ಚೇಂಜ್ ಮಾಡಿದ್ದೇವೆ ಮತ್ತು ಟಿಕೆಟ್ ಕೂಡ ಕ್ಯಾನ್ಸಲ್ ಮಾಡಿದ್ವಿ. ಅಂಥವರು ಯಾರು ಕೂಡ ನಮ್ಮ ವೇದಿಕೆಯಲ್ಲಿ ಹಂಚಲಿಕ್ಕೆ ನಾವು ಖಂಡಿತವಾಗಿ ಬಿಡ್ತಾ ಇಲ್ಲ. ಹೊಸ ಮೊದಲು ಇತ್ತು ಮತ್ತು ಚೇಂಜ್ ಮಾಡಿ ಆದ ಕಾರಣದಿಂದ ಯಾರು ಕೂಡ ಆಗಲಿ ನಮ್ಮ ದೇಶದ ವಿರೋಧವಾಗಿ ನಮ್ಮ ವಿರೋಧ ದೇಶದವನ್ನು ಜಯಕಾರ ಹಾಕುವವರು ನಾವು ಖಂಡಿತವಾಗಿ ಖಂಡಿಸ್ತಾ ಇದ್ದೇವೆ. ಮುಸ್ಲಿಂ ಐಕ್ಯ ವೇದಿಕೆ ಕೂಡ ಅದರ ನಾವು ಖಂಡಿಸ್ತಾ ಇದ್ದೇವೆ.